ಓಂ ಶ್ರೀ ಗುರುಭ್ಯೋ ನಮಃ. ಸ್ನೇಹಿತರೆ, ಹಿಂದೆ ಪ್ರಳಯ ಕಾಲದಲ್ಲಿ ಈ ಪ್ರಪಂಚವೆಲ್ಲ ಜಲಾವೃತವಾಗಿ ವ್ಯಾಪಿಸಿರುವಾಗ, ಆಗ ಭಗವಂತನು ಆದಿಶೇಷನ ಮೇಲೆ ಶಯನಗೊಂಡಿರುವಾಗ, ಭಗವಂತನ ಹೊಕ್ಕಳಿನಿಂದ ಒಂದು ತಾವರೆ ಬಳ್ಳಿ ಬೆಳೆಯುತ್ತಾ ಹೋಗಿ ಎತ್ತರದಲ್ಲಿ ಒಂದು ಕಮಲದ ಹೂವು ಅರಳಿತು. ಆ ಹೂವಿನ ಮುಗ್ಗಿನಿಂದ ಬ್ರಹ್ಮದೇವರು ಜನನ ಪಡೆದು ಆ ಕಮಲದ ಮಧ್ಯೆ ಪದ್ಮಪೀಠದಲ್ಲಿಯೇ ಕುಳಿತು ಶ್ರೀಹರಿಯನ್ನು ಏಕಾಗ್ರಚಿತ್ತರಾಗಿ ಶ್ರದ್ಧಾ ಭಕ್ತಿಯಿಂದ ಧ್ಯಾನಿಸುತ್ತಿರುವಾಗ, ಪಿತಾಮಹನ ತಪೋನಿಷ್ಠೆಗೆ ಶ್ರೀಹರಿಯು ಪ್ರಸನ್ನನಾಗಿ ಪ್ರತ್ಯಕ್ಷವಾಗಿ ಪ್ರಥಮ ದರ್ಶನ ನೀಡಿದರು. ಭಗವಾನ್ ನಾರಾಯಣನ ದಿವ್ಯವಾದ ಸುಂದರ ಶರೀರವನ್ನು ನೋಡಿ ಬ್ರಹ್ಮನಿಗೆ ಮಹದಾನಂದವಾಯಿತು. ಈ ಆನಂದದಿಂದ ಬ್ರಹ್ಮನ ಕಣ್ಣಿನಲ್ಲಿ ಆನಂದ ಬಾಷ್ಪಗಳು ಕೆಳಗೆ ಉರುಳಿದವು. ಬ್ರಹ್ಮನ ಆನಂದ ಬಾಷ್ಪವು ಕಣ್ಣೀರು ಬಿದ್ದ ನೆಲದಲ್ಲಿಯೇ ಈ ಧಾತ್ರಿ ಗಿಡವು ಮೊಳಕೆಯಾಗಿ ಗಿಡವಾಯಿತು. ಅನಂತರ ಮರವಾಯಿತು. ಈ ನೆಲ್ಲಿ ಗಿಡಕ್ಕೆ ಆದಿರೋಹ, ಅಮಲಕಿ, ಅಮೃತ, ತಿಕ್ತಫಲ ಇವೇ ಮುಂತಾದ ಹೆಸರುಗಳಿಂದ ಇದನ್ನು ಕರೆಯುತ್ತಾರೆ. ಕೆಲವು ಗ್ರಂಥಗಳಲ್ಲಿ ವಿಷ್ಣುವಿನ ಬಾಯಿಯಿಂದ ನೀರ ಹನಿಯು ಹಾರಿ ಭೂಮಿಯ ಮೇಲೆ ಬಿದ್ದು ಈ ಧಾತ್ರಿ ಗಿಡವಾಯಿತು ಎಂದು ತಿಳಿಸಿದ್ದಾರೆ. ಭಗವಂತನ ಅಪ್ಪಣೆಯಂತೆ ಬ್ರಹ್ಮದೇವರು ಮೊದಲು ಈ ಧಾತ್ರಿ ಗಿಡವನ್ನು ಸೃಷ್ಟಿಸಿ, ಅನಂತರ ಉಳಿದೆಲ್ಲ ಪ್ರಜೆಗಳು, ವನಸ್ಪತಿಗಳು, ಇತರ ಪ್ರಾಣಿ, ಕೀಟ, ಪಂಚಭೂತಗಳಿಂದ ಕೂಡಿದ ಈ ಪ್ರಪಂಚವನ್ನು ಸೃಷ್ಟಿಸಿದನು. ಅನಂತರ ದೇವತೆಗಳ ಸೃಷ್ಟಿಯಾಯಿತು. ದೇವತೆಗಳೆಲ್ಲರೂ ಸೃಷ್ಟಿಯಾದ ಬಳಿಕ ಅವರೆಲ್ಲರೂ ಶ್ರೀಹರಿಗೆ ಪರಮ ಪ್ರಿಯವಾದ ಈ ನೆಲ್ಲಿ ಗಿಡವಿದ್ದಲ್ಲಿಗೆ ಬಂದರು. ಬ್ರಹ್ಮದೇವರ ಆನಂದ ಬಾಷ್ಪದಿಂದ ಉತ್ಪತ್ತಿಯಾದ ಧಾತ್ರಿ ಗಿಡ ನೋಡಿ ದೇವತೆಗಳು ಆಶ್ಚರ್ಯಚಕಿತರಾದರು. ಆಗ ಅಶರೀರವಾಣಿಯಾಗಿ ಹೀಗೆ ಹೇಳಿತು: ಧಾತ್ರಿ ವೃಕ್ಷವು ಎಲ್ಲ ವೃಕ್ಷ ವನಸ್ಪತಿಗಳಿಗಿಂತ ಸರ್ವಶ್ರೇಷ್ಠ. ವಿಷ್ಣುವಿಗೆ ಪರಮ ಪ್ರೀತಿಯ ಗಿಡವೆಂದರೆ ಈ ನೆಲ್ಲಿ ಮರವೇ. ಈ ಧಾತ್ರಿ ಗಿಡದ ಸ್ಮರಣೆ ಮಾತ್ರದಿಂದಲೇ ಗೋದಾನವನ್ನು ಮಾಡಿದ ಪುಣ್ಯ ಲಭಿಸುವುದು. ಇದರ 2ರಷ್ಟು ಪುಣ್ಯ ಈ ಧಾತ್ರಿ ಗಿಡ ದರ್ಶನದಿಂದ ಬರುತ್ತದೆ. ಈ ಧಾತ್ರಿ ಗಿಡದ ಹಣ್ಣು ಅಂದರೆ ನೆಲ್ಲಿಕಾಯಿ ತಿನ್ನುವುದರಿಂದ 3 ಪಟ್ಟು ಪುಣ್ಯ ಪ್ರಾಪ್ತಿಯಾಗುವುದು. ಆದ್ದರಿಂದ ಕಾರ್ತಿಕ ಮಾಸದಲ್ಲಿ ಸರ್ವ ಪ್ರಯತ್ನ, ಶ್ರದ್ಧಾ ಭಕ್ತಿಯಿಂದ ಈ ಧಾತ್ರಿ ವೃಕ್ಷವನ್ನು ಸೇವನೆ ಮಾಡಬೇಕು. ಕಾರ್ತಿಕ ಶುಕ್ಲ ಪಕ್ಷ ಚತುರ್ದಶಿ ದಿನದಂದು ಈ ಧಾತ್ರಿ ವೃಕ್ಷ ಅಂದರೆ ಈ ನೆಲ್ಲಿ ಗಿಡವನ್ನು ಪೂಜೆ ಮಾಡಬೇಕು. ಈ ಧಾತ್ರಿ ಗಿಡದ ಪೂಜೆ ಮಾನವರ ಸರ್ವ ಪಾಪಗಳನ್ನು ಕಳೆವ ಪುಣ್ಯ ವೃಕ್ಷವಾಗುತ್ತದೆ. ಕಾರ್ತಿಕ ಶುಕ್ಲ ಪಕ್ಷದ ಚತುರ್ದಶಿ ತಿಥಿಗೆ ವೈಕುಂಠ ಚತುರ್ದಶಿ ಎಂದು ಕರೆಯುತ್ತಾರೆ. ಆ ದಿನ ನೆಲ್ಲಿ ಗಿಡದ ನೆರಳಿನಲ್ಲಿ ರಾಧೆ ಸಹಿತನಾದ ಶ್ರೀ ಕೃಷ್ಣ ದೇವರನ್ನು ಪೂಜೆ ಮಾಡಬೇಕು. ಈ ರಾಧಾ ದಾಮೋದರ ಸಹಿತ ಈ ನೆಲ್ಲಿ ಗಿಡದ ಕೆಳಗೆ ಅವರನ್ನು ಪೂಜಿಸಿ ಆ ಮರಕ್ಕೆ ಅವರ ಸಹಿತ 108 ಪ್ರದಕ್ಷಿಣೆ ಹಾಕಬೇಕು. ಅನಂತರ ಅವರಿಗೆ ಮರದ ಕೆಳಗೆ ಯಥಾಶಕ್ತಿ ಸಾಷ್ಟಾಂಗ ನಮಸ್ಕಾರವನ್ನು ಅರ್ಪಿಸಿ ಆ ಧಾತ್ರಿ ಗಿಡದ ನೆರಳಿನಲ್ಲಿ ಕುಳಿತು ಭಗವಂತನ ಮಹಿಮೆಯ ಕಥೆಗಳನ್ನು ಶ್ರವಣ ಮಾಡಬೇಕು. ಶ್ರೀಹರಿಯ ಸಂಕೀರ್ತನೆ ಮಾಡಬೇಕು. ಧಾತ್ರಿ ವೃಕ್ಷದ ನೆರಳಿನಲ್ಲಿಯೇ ಅಡುಗೆ ಮಾಡಬೇಕು. ದೇವರ ಪೂಜೆಯ ನಂತರ ಹಿರಿಯರು ವಿದ್ವಾಂಸರಿಗೆ ಭೋಜನ ಬಡಿಸಿ ಇಷ್ಟಮಿತ್ರ ಪರಿವಾರದೊಂದಿಗೆ ತಾನು ಕೂಡ ಊಟ ಮಾಡಬೇಕು. ಯಥಾಶಕ್ತಿ ದಾನ ದಕ್ಷಿಣೆ ಸಹಿತ ನೀಡಬೇಕು. ಸ್ನೇಹಿತರೆ, ನೆಲ್ಲಿ ಗಿಡದ ಮಹಿಮೆ ಅಪಾರ. ಈ ಕಾರ್ತಿಕ ಮಾಸದಲ್ಲಿ ಕಾಲವಿದ್ದಷ್ಟು ಈ ನೆಲ್ಲಿ ಗಿಡದ ಕೆಳಗೆ ಕುಳಿತು ಶ್ರೀಹರಿಯನ್ನು ಧ್ಯಾನ, ಮಹಿಮೆ ಕಥೆಯನ್ನು ಶ್ರವಣ ಮಾಡಬೇಕು. ಕಾರ್ತಿಕ ಮಾಸದಲ್ಲಿ ನೆಲ್ಲಿ ಗಿಡದ ಒಂದು ಕಾಂಡವನ್ನಾದರೂ ಮನೆಗೆ ತಂದು ಅದನ್ನು ನೆಟ್ಟು ಅದನ್ನೇ ಶ್ರೀಹರಿ ಎಂದು ಭಾವಿಸಿ ಪೂಜಿಸಿ ಶ್ರೀಹರಿಯ ಅನಂತ ನಾಮಗಳಿಂದ ಶ್ರವಣ ಮಾಡಿ ತುಳಸಿಯಿಂದ ಅರ್ಚನೆ ಮಾಡಿದರೆ ಅನಂತ ಪುಣ್ಯ ಲಭಿಸುತ್ತದೆ. ಆದ್ದರಿಂದ ಕಾರ್ತಿಕ ಮಾಸದಲ್ಲಿ ಬರುವ ಉತ್ಥಾನ ದ್ವಾದಶಿಯಂದು ತುಳಸಿ ಪೂಜೆಯ ಜೊತೆ ಈ ನೆಲ್ಲಿ ಗಿಡವನ್ನು ನೆಟ್ಟು ನಾವು ಪೂಜೆ ಮಾಡುವ ಪದ್ಧತಿ ಬಂದಿತು.
ಯಾರು ಈ ಕಾರ್ತಿಕ ಮಾಸದಲ್ಲಿ ಧಾತ್ರಿ ಮತ್ತು ತುಳಸಿ ಮಾಲೆ ಧರಿಸುತ್ತಾರೋ ಅವರಿಗೆ ಅನಂತ ಪುಣ್ಯ ಫಲ ಲಭಿಸುತ್ತದೆ. ಧಾತ್ರಿ ನೆರಳಿನಲ್ಲಿ ಕುಳಿತು ದೀಪಾರ್ಚನೆಯನ್ನು ವಿಧಿವಿಧಾನಗಳಿಂದ ಭಗವಂತನಿಗೆ ಅಚ್ಚಿಟ್ಟು ರಾಧಾ ದಾಮೋದರನನ್ನು ಪೂಜೆ ಮಾಡಿದವರಿಗೆ ಅನಂತ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ. ವಿಶೇಷವಾಗಿ ತುಳಸಿ ಗಿಡದ ಕೆಳಗೆ ರಾಧಾಕೃಷ್ಣರ ವಿಗ್ರಹವಿಟ್ಟು ಪೂಜೆ ಮಾಡಬೇಕು. ತುಳಸಿ ಇಲ್ಲದಿದ್ದರೆ ನೆಲ್ಲಿ ಗಿಡದ ನೆರಳಿನಲ್ಲಿ ಇಡಬೇಕು. ಈ ಧಾತ್ರಿ ವೃಕ್ಷದ ನೆರಳಿನಲ್ಲಿ ಭೋಜನ ಮಾಡಿದರೆ ಅವರು ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಅನ್ನ ದೋಷದಿಂದ ಮುಕ್ತರಾಗುವರು. ಐಶ್ವರ್ಯ ಪ್ರಾಪ್ತಿಗಾಗಿ ನೆಲ್ಲಿಕಾಯಿಯನ್ನು ನೀರಿನಲ್ಲಿ ಹಾಕಿ ಸ್ನಾನ ಮಾಡಬೇಕು. ವಿಶೇಷವಾಗಿ ಏಕಾದಶಿ ದಿನದಂದು ನೆಲ್ಲಿಕಾಯಿ ಬೀಜವನ್ನು ತೆಗೆದು ಅದರ ಗಂಧವನ್ನು ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡಿದರೆ ಶ್ರೀ ವಿಷ್ಣು ತೃಪ್ತಿಯಾಗುವನು. ಸಪ್ತಮಿ, ನವಮಿ, ಅಮಾವಾಸ್ಯೆ, ಸಂಕ್ರಾಂತಿ, ಭಾನುವಾರ, ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣ ದಿನಗಳಲ್ಲಿ ನೆಲ್ಲಿಕಾಯಿ ಬೆರೆಸಿದ ನೀರಿನಿಂದ ಸ್ನಾನ ಮಾಡಬಾರದು. ಈ ನೆಲ್ಲಿ ಗಿಡದ ನೆರಳಿನಲ್ಲಿ ಕುಳಿತು ಪಿತೃಗಳನ್ನು ಉದ್ದೇಶಿಸಿ ಪಿಂಡದಾನ ಮಾಡಿದರೆ ಪಿತೃಗಳೆಲ್ಲರೂ ಮೋಕ್ಷ ಪಡೆಯುತ್ತಾರೆ. ಧಾತ್ರಿ ಹಣ್ಣು, ಕಾಯಿ, ಬೀಜಗಳನ್ನು ಯಾವಾಗಲೂ ಮನೆಯಲ್ಲಿಟ್ಟಿದ್ದರೆ ಭೂತ, ಪ್ರೇತ, ಪಿಶಾಚಿಗಳು ಮನೆಯ ಸಮೀಪವೂ ಬರುವುದಿಲ್ಲ. ಕಾರ್ತಿಕ ಮಾಸದಲ್ಲಿ ನೆಲ್ಲಿ ಮರದ ನೆರಳಿನಲ್ಲಿ ಕುಳಿತು ಒಮ್ಮೆ ಭೋಜನ ಮಾಡಿದರೆ 1 ವರ್ಷದವರೆಗೆ ಅನ್ನದ ಸಂಸರ್ಗದಿಂದ ಉಂಟಾದ ಪಾಪಗಳೆಲ್ಲವೂ ನಾಶವಾಗುತ್ತದೆ. ಅಂದರೆ ತಿನ್ನದ ಅನ್ನಕ್ಕೆ ಅಪಚಾರ ಮಾಡುವುದು, ಇತರರ ಅನ್ನ ಕಿತ್ತುಕೊಳ್ಳುವುದು, ಅನ್ನದ ಮುಂದೆ ಕುಳಿತು ಕೀಳಾಗಿ ಮಾತನಾಡುವುದು, ಊಟ ಮಾಡುವಾಗ ಪಾಪದ ಮಾತುಗಳು ಆಡುವುದು, ಅನ್ನದ ತಟ್ಟೆ ಪಾತ್ರೆಗಳನ್ನು ಕಾಲಿನಿಂದ ಸ್ಪರ್ಶಿಸುವುದು, ಇಂತಹ ಪಾಪಗಳು ನಾಶವಾಗುತ್ತವೆ. ತುಳಸಿ ದಳ, ನೆಲ್ಲಿಕಾಯಿ ಎರಡನ್ನೂ ನೀರಿನಲ್ಲಿ ಹಾಕಿ ಸ್ನಾನ ಮಾಡಿದರೆ ಗಂಗಾ ಸ್ನಾನ ಮಾಡಿದ ಪುಣ್ಯ ಲಭಿಸುತ್ತದೆ. ಕಾರ್ತಿಕ ಮಾಸದ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿದ ಮನುಷ್ಯನು ಎಲ್ಲ ಯಜ್ಞಗಳ ಅವಭೃತ ಸ್ನಾನವನ್ನು ಮಾಡಿದ ಪುಣ್ಯವನ್ನು ಪಡೆಯುತ್ತಾನೆ. ಶ್ರೀಹರಿಯು ಕಾರ್ತಿಕ ಮಾಸದಲ್ಲಿ ನೀರಿನಲ್ಲಿ ವಾಸ ಮಾಡುತ್ತಾರೆ. ಅವಭೃತ ಸ್ನಾನ ಎಂದರೆ ಯಜ್ಞದಿಂದ ಬರುವ ಶುಭ ಫಲಗಳು ಯಜ್ಞ ಕಾಲದಲ್ಲಿ ಸ್ಥಾಪಿಸಿದ ಕಲಶ ನೀರಿನ ಸ್ನಾನದಿಂದ ಬರುತ್ತದೆ. ಕಾರ್ತಿಕ ಮಾಸದಲ್ಲಿ ತುಳಸಿ ಮತ್ತು ಧಾತ್ರಿ ವೃಕ್ಷದ ನೆರಳಿನಲ್ಲಿ ಶ್ರೀಹರಿಯ ಪೂಜೆ ಮಾಡುವ ಮಾನವ ಪ್ರಯಾಗ ಕ್ಷೇತ್ರದ ಯಾತ್ರೆಯ ಫಲವನ್ನು ಪಡೆಯುತ್ತಾನೆ. ಪಿತೃಗಳು ಸಹ ತಮ್ಮ ಮಗ, ಮೊಮ್ಮಗ ಯಾರಾದರೂ ಕಾರ್ತಿಕದಲ್ಲಿ ದೀಪದಾನವನ್ನು ಮಾಡುವುದರ ಮೂಲಕ ಕುಲೋದ್ಧಾರವನ್ನು ಮಾಡುವರೋ ಎಂದು ಇಚ್ಛಿಸುತ್ತಾರೆ. ದೀಪದಾನವನ್ನು ಮಾಡುವುದರ ಮೂಲಕ ಕುಲೋದ್ಧಾರವನ್ನು ಮಾಡುವರೋ ಎಂದು ಇಚ್ಛಿಸುತ್ತಾರೆ. ಕಾರ್ತಿಕ ಮಾಸದಲ್ಲಿ ದೀಪದಾನದಿಂದ ಕೇಶವನನ್ನು ಸಂತೋಷಪಡಿಸುವ ಪಿತೃಭಕ್ತ ಮಗನನ್ನು ಅವರು ಪಡೆಯುತ್ತಾರೆ. ತುಪ್ಪದ ದೀಪ ಅಥವಾ ಎಣ್ಣೆಯಿಂದ ಅಥವಾ ಆಕಾಶ ದೀಪ ಇವನ್ನು ಕೇಶವನ ಸಮ್ಮುಖದಲ್ಲಿ ದಾನ ಮಾಡಿ ದೀಪ ಬೆಳಗಿಸಿದವನು ಸ್ವರ್ಗಲೋಕದಲ್ಲಿ ತನ್ನ ಕುಲವನ್ನೆಲ್ಲ ಬೆಳಗಿಸುತ್ತಾನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.